ಆಟಿ ಮಾಸ ಕಳೆದು ಶ್ರಾವಣ ಮಾಸಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಂತೆ ತುಳುನಾಡು ಹಬ್ಬಗಳ ಆಚರಣೆಗೆ ಅಣಿಯಾಗಿದೆ. ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ ನಾಡಿನ ಜನರು ಇಂದು ಮೊಸರು ಕುಡಿಕೆ ಆಚರಣೆಯ ಸಂಭ್ರಮದಲ್ಲಿದ್ದಾರೆ. ಮಂಗಳೂರಿನ ಕದ್ರಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ವತಿಯಿಂದ 53ನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಇಂದು ಸಂಜೆ ಜರುಗಲಿದ್ದು ಸಿದ್ಧತೆಗಳು ಭರದಿಂದ ನಡೆದಿವೆ. ಜಿಲ್ಲಾಡಳಿತದ ನಿರ್ದೇಶನದಂತೆ ಸಂಜೆ 4 ಗಂಟೆಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಬಳಿಕ ಟ್ರಕ್ ಪೂಜೆಯನ್ನು ನೆರವೇರಿಸಿ ಕದ್ರಿ ಕಂಬಳದ ಗೋಪಾಲಕೃಷ್ಣ ಮಠದಿಂದ ಶ್ರೀಕೃಷ್ಣನ ಮೂರ್ತಿಯನ್ನ ಭವ್ಯಾಲಂಕೃತ ಮಂಟಪದಲ್ಲಿ ಇಟ್ಟುಕೊಂಡು ಮೆರವಣಿಗೆ ಆರಂಭವಾಗಲಿದೆ. ಮೆರವಣಿಗೆಯು ಕದ್ರಿ ಕಂಬಳ ಮಾರ್ಗ, ವಿಜಯ ಕ್ಲಿನಿಕ್ ಮಾರ್ಗ, ಸಿಟಿ ಹಾಸ್ಪಿಟಲ್ ಮುಂಭಾಗದಲ್ಲಿ ಸಾಗಿ ಮಂಜುನಾಥ ದ್ವಾರದ ಮೂಲಕ ದೇವಸ್ಥಾನದ ರಾಜಾಂಗಣವನ್ನು ತಲುಪಿ ಸಮಾರೋಪ ಸಮಾರಂಭ ನಡೆಯಲಿದೆ. ರಾತ್ರಿ ವೇಳೆ ಸಾರ್ವಜನಿಕರಿಗಾಗಿ ಅಡಿಕೆ ಮರ ಹತ್ತುವ ಸ್ಪರ್ಧೆ ನಡೆಯಲಿದೆ. ಮೊಸರು ಕುಡಿಕೆ ಉತ್ಸವದ ಕುರಿತಂತೆ ಕದ್ರಿ ಶ್ರೀಕೃಷ್ಣನ ಜನ್ಮೋತ್ಸವ ಸಮಿತಿ ಅಧ್ಯಕ್ಷ ದಿನೇಶ್ ದೇವಾಡಿಗ ಮತ್ತು ಸಮಿತಿಯ ಖಜಾಂಚಿ ಕೇಶವ ಕದ್ರಿ ಅವರು ಮಾಹಿತಿ ನೀಡಿದರು. ಸಂಜೆ ಈ ಗೋಕುಲಕೃಷ್ಣ ಜಯಮಾರುತಿ ವ್ಯಾಯಾಮ ಶಾಲೆ ಉಂಟಿಲ್ಲಿ, ಅಲ್ಲಿಂದ ಶ್ರೀಕೃಷ್ಣನ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕದ್ರಿಯಿಂದ ಮಲ್ಲಿಗಟ್ಟೆ ಸರ್ಕಲ್ ದಾಟಿ ಸಿಟಿ ಹಾಸ್ಪಿಟಲಿಂದ ಬಂದು ಶ್ರೀಕೃಷ್ಣ ಮಠಕ್ಕೆ ಕೊಂಡೋಗಿದ್ದೇವೆ. ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಆಗಿ ರಾತ್ರಿ ಭಜನೆ ಎಲ್ಲ ಆಗಿ ಪೂಜೆ ಮಾಡಿ ಅಲ್ಲಿ ಇಟ್ಟಿದ್ದೇವೆ. ಇವತ್ತು ಸಂಜೆ 4:15 ಗಂಟೆಗೆ ಇಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಅದು ಟ್ರಕ್ಕಿನ ಪೂಜೆ ಎಲ್ಲ ಮಾಡಿ ನಾವು ಅಲ್ಲಿಗೆ ಗೋಕುಲಕೃಷ್ಣ ಮಠಕ್ಕೆ ಹೋಗಿ ಪ್ರೊಸೆಷನ್ನಲ್ಲಿ ಆ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಹಲವು ಟ್ಯಾಬ್ಲೋಗಳು ಮತ್ತು ಹುಲಿವೇಷಗಳು ಮತ್ತು ಚೆಂಡೆ ಮತ್ತು ಹುಬ್ಳಿ ಬ್ಯಾಂಡ್, ಪಿಲಿಪಿಲಿ ಗೊಂಬೆ ಇಂಥದ್ದೆಲ್ಲ ಮೆರವಣಿಗೆಯಲ್ಲಿ ಇರ್ತದೆ. ಆ ಮೆರವಣಿಗೆಗೆ ನಮ್ಮ ಜಯಮಾರುತಿ ವ್ಯಾಯಾಮ ಶಾಲೆಯ ಹುಡುಗರು ಈ ಮಡಕೆಯನ್ನೆಲ್ಲ ಹೊಡೆದುಕೊಂಡು ಬರ್ತಾರೆ. ಆ ಪ್ರೊಸೆಷನ್ನಲ್ಲಿ ಕದ್ರಿ ದೇವಸ್ಥಾನಕ್ಕೆ ಬಂದು ಒಂದು 10 ಗಂಟೆಯೊಳಗೆ ನಾವು ಮುಟ್ಟುವ ಹಾಗೆ ಪ್ರಯತ್ನ ಮಾಡಿ ಬರ್ತೇವೆ. ಬಳಿಕ ಇದು ಕಂಗು ಅಡಿಕೆ ಮರ ಮತ್ತು ರಾತ್ರಿ ಇಲ್ಲಿ ಸಂಜೆಗೆ ಅದು ಅಡಿಕೆ ಮರಕ್ಕೆ ಏರುವ ಒಂದು ಕಾಂಪಿಟೇಷನ್ ಉಂಟು. ಅದನ್ನು ಯಾರಾದರೂ ಮೇಲೆ ಹೋಗಿ ಅದನ್ನು ತೆಗೆದು ತಂದರೆ ಅವರಿಗೆ ಬಹುಮಾನ ಎಲ್ಲ ನಾವು ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿಯವರಿಗೆ ಕೊಡ್ತೇವೆ. ಎಷ್ಟು ತಂಡಗಳು ಅದರಲ್ಲಿ ಭಾಗಿಸ್ತೇವೆ? ಅದು ಬಂದವರೆಲ್ಲ ಪ್ರಯತ್ನ ಮಾಡ್ತಾರೆ. ಅದು ಅಡಿಕೆ ಮರಕ್ಕೆ ಹೋಗುವವರೆಲ್ಲ ಪ್ರಯತ್ನ ಮಾಡ್ತಾರೆ. ಓಪನ್ ಟು ಆಲ್. ಅದರಲ್ಲಿ ಯಾರು ವಿಜೇತರಾಗ್ತಾರೆ ಅವರಿಗೆ ನಾವು ಬಹುಮಾನ ಕೊಡ್ತೇವೆ. 53ನೇ ವರ್ಷದ ಮೊಸರು ಕುಡಿಕೆ ಉತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ತಾನೇ ನಮ್ಮ ಸಮಿತಿಯ ಸದಸ್ಯರು ಹೇಳಿದ ಹಾಗೆ ಬಹಳ ವಿಜೃಂಭಣೆಯಿಂದ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ನಾವು ನೆನಪಿಡಬೇಕಾದ ಅಂಶ ಏನು ಹೇಳಿದರೆ, ನಮ್ಮ ಹಿರಿಯರು ಸ್ಥಾಪಿಸಿದಂತಹ ಈ ಸಮಿತಿಯನ್ನು ಅವರ ಮಾರ್ಗದರ್ಶನ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಮಾತ್ರವಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಒಳ್ಳೆಯ ಹೆಸರಿದೆ. ಏನಂತ ಹೇಳಿದರೆ, ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುವಂತಹ ಕಾರ್ಯಕ್ರಮ ಅಂತ ಹೇಳಿದೆ. ಅದು ನಿಜವಾಗಿಯೂ ಒಂದು ನಮಗೆ ಶುಭ ಸೂಚನೆ. ಮಾತ್ರವಲ್ಲ, ಪ್ರಸ್ತುತ ನಡೆಯುವಂತಹ
ಕಲ್ಕೂರ ಪ್ರತಿಷ್ಠಾನ ಮಾಡುವಂತಹ ರಾಷ್ಟ್ರೀಯ ಮಕ್ಕಳ ಉತ್ಸವ ಇದನ್ನು ಮೂಲತಃ ಮಾಡಿದವರು ನಮ್ಮ ಹಿರಿಯವರು. ನಮ್ಮ ಸಮಿತಿಯಿಂದಲೇ ನಾವು ಈ ಕೃಷ್ಣವೇಷ ಸ್ಪರ್ಧೆಯನ್ನು ಮಾಡ್ತಾ ಇದ್ದೆವು. ತದನಂತರ ಕಲ್ಕೂರ ಪ್ರತಿಷ್ಠಾನದವರು ತಾವು ಮಾಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಕೇಳಿದಾಗ ನಮ್ಮ ಹಿರಿಯವರು ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ, ನೀವು ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿಕೊಂಡು. ಆದಾಗ ಅದು ಇನ್ನೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಅದು ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷವಾಗ್ತಾ ಇದೆ.